ನನ್ನರಸಿ ಇಂದಿನ ಸಂಚಿಕೆ ನೋಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಹಿಂದೆ ಸಬ್ಸ್ಕ್ರೈಬ್ ಆಗಿ. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಇಂಚರ ಹೇಳಿದ್ರೇ ನಾನು ಮನೆ ಬಿಟ್ಟು ಹೋಗ್ತೀನಿ, ನನ್ನ ಮೇಲೆ ಕೋಪ ಇದ್ದಿದ್ರೆ ಅವಳು ನನ್ನ ಮನೆಗೆ ಸೇರಿಸ್ತಾನೆ ಇರಲಿಲ್ಲ, ಅವಳು ಹೇಳಿದ್ರೇ ನಾನು ಮನೆ ಬಿಟ್ಟು ಹೋಗ್ಬೋದು, ಆಮೇಲೆ ನಾನು ನನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಅದಕ್ಕೆ ತರುಣ್ ಏನು ಹೇಳ್ತಿದ್ದೀಯಾ ನೀನು, ಎದುರಿಸ್ತಿದ್ದೀಯಾ ಅಂತ ಹೇಳಿ ಹೊಡೆಯೋಕ್ಕೆ ಹೋಗ್ತಾನೆ. ಆಗ ರಿಷಬ್ ಬೇಡ ತರುಣ್, ಹೊಡಿಬೇಡ, ಅವನು ಇಷ್ಟೆಲ್ಲ ತೊಂದರೆ ಮಾಡಿದ್ದಾನೆ, ಇರಲಿ, ಇವಾಗ ಹೋದರೆ ಮತ್ತೆ 7 ದಿನದ ನಂತರ ಮತ್ತೆ ಮನೆಗೆ ಬರ್ತಾನೆ ಅಂತಾನೆ ತೊಂದರೆ ಕೊಡೋದಕ್ಕೆ. ಅಗಸ್ತ್ಯ ರೂಮ್ಗೆ ಹೋಗಿ ನಡೆದ ಘಟನೆ ಬಗ್ಗೆ ನೆನಪಿಸಿಕೊಳ್ತಾ ಇರ್ತಾನೆ. ರಿಷಬ್ ಅಗಸ್ತ್ಯನಿಗೆ ನೋಡಿದರೆ ಪಾಪ ಅನಿಸುತ್ತೆ ನಿನ್ನನ್ನು. ಆಗ ಅಗಸ್ತ್ಯ, ರಿಷಬ್ ನಿನ್ನ ಹತ್ತಿರ ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಾನೆ. ಆಗ ರಿಷಬ್, ನಾನು ಹೇಳ್ತೀನಿ ಕೇಳು, ಈ ಮನೆಯಲ್ಲಿ ನಿನ್ನ ಕಂಡ್ರೆ ಯಾರಿಗೂ ಆಗಲ್ಲ, ಇಲ್ಲಿ ಇದ್ದು ಏನು ಮಾಡ್ತೀಯಾ, ಸುಮ್ಮನೆ ಬ್ಯಾಗ್ ತೊಗೊಂಡು ಹೊರಡು ಮನೆ ಬಿಟ್ಟು ಅಂತಾನೆ. ಆಗ ಅಗಸ್ತ್ಯ, ಇನ್ನು ಎಷ್ಟು ದಿನ ಅಂತ ಒಳ್ಳೆಯವನಾಗಿ ನಟಿಸ್ತೀಯಾ ನೀನು, ಸುಸ್ತಾಗಿಲ್ವಾ ನಿನಗೆ ಅಂತ ಹೇಳ್ತಾನೆ ರಿಷಬ್ಗೆ. ಇಂಚರಾಗಿ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಗೊತ್ತು, ನಿನ್ನ ಬಣ್ಣ ಬಯಲಾಗುತ್ತೆ ನೋಡು ಅಂತಾನೆ. ಆಗ ರಿಷಬ್, ಅವರು ಏನು ಅಂದ್ಕೊಂಡ್ರೆ ಏನೋ, ಅವರ ಅಮ್ಮ ಒಪ್ಕೊಂಡ್ರೆ ಸಾಕು, ಏನೋ ನನ್ನ ಕಂಡ್ರೆ ನಿನ್ನ ಕಂಡ್ರೆ ಸುನೀತಾ ಅವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ನನ್ನ ಅಳಿಯ ಅಂತ ಒಪ್ಕೊತಾರೆ ಎಂದು ಅಲ್ಲಿಂದ ಹೋಗ್ತಾನೆ. ಆಗ ಅಪ್ಪು ಬಂದು, ಊಟ ಮಾಡು ಅಗಸ್ತ್ಯ ಅಂತಾಳೆ. ನನಗೆ ಹಸಿವಿಲ್ಲ ಅಂತಾನೆ. ಅದಕ್ಕೆ ಅಪ್ಪು, ನೀನು ಊಟ ಮಾಡದಿದ್ದರೆ ಯಾವ ವ್ಯತ್ಯಾಸನೂ ಆಗಲ್ಲ, ಆದರೆ ಅಕ್ಕ ಬೇಜಾರು ಮಾಡ್ಕೊತಾಳೆ, ಅವಳಿಗೆ ನಿನ್ನ ಮೇಲೆ ಸಿಟ್ಟು ಬರುತ್ತೆ, ಅಷ್ಟೇ ಕಾಳಜಿನೂ ಇದೆ, ಆದರೆ ನೀನು ಅದಕ್ಕೆ ಯೋಗ್ಯನಲ್ಲ, ದುಡ್ಡು ಇರೋರು ನಾವು ಮಿಡಲ್ ಕ್ಲಾಸ್ನವರು, ಇದನ್ನೆಲ್ಲ ಮಾಡ್ತಿರೋದು ನಿನ್ನ ಅಮ್ಮನಿಗಾಗಿ, ಆದರೆ ನಾವು ಅಮ್ಮನಿಗಾಗಿಯೇ ಜೀವನವನ್ನು ಕಳೀತಿದ್ದೀವಿ, ಹಾಗಾಗಿ ಅಮ್ಮ ಹೇಳೋ ತನಕ ಅಕ್ಕ ನಿನ್ನ ಹತ್ತಿರ ಬರೋಲ್ಲ, ನೀನು ಇದನ್ನು ಬಿಟ್ಟು ಹೋಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಷ್ಟರಲ್ಲಿ ಲಾವಣ್ಯ ಹೊಸ ಪ್ಲ್ಯಾನ್ ಮಾಡಿ ಕಾಲ್ ಮಾಡ್ತಾಳೆ. ಮನೆ ಹತ್ತಿರ ಇದ್ದೀವಿ ಬಾ ಅಂತ ಅಗಸ್ತ್ಯನಿಗೆ. ಲಾವಣ್ಯ ಅಗಸ್ತ್ಯನಿಗೆ, ನಾರಾಯಣಸ್ವಾಮಿ ಹಾಕಿರೋ ಕೇಸ್ ವಾಪಸ್ ತಗೊಂಡಿದ್ದಾನೆ ಅಂತಾಳೆ. ಅದಕ್ಕೆ ಅಗಸ್ತ್ಯ, ಆದರೆ 6 ತಿಂಗಳ ಮುಂಚೆ ಹೇಳಿದರೆ ಒಳ್ಳೆದಿರ್ತಿತ್ತು ಅಂತಾನೆ. ಆದರೆ ಇವಾಗ ಇನ್ನೂ ಒಂದು ಕೇಸ್ ಇದೆಯಲ್ಲ, ಅದು ಕ್ಲಿಯರ್ ಆಗಬೇಕು ಅಂತಾನೆ. ಅದಕ್ಕೆ ಲಾವಣ್ಯ ಯಾವುದು ಅಂತ ಕೇಳ್ತಾಳೆ. ರಿಷಬ್ ಹಾಕಿರೋ ಕೇಸ್ ಇನ್ನೂ ಇದೆ ಅಂತಾನೆ. ಅದಕ್ಕೆ ಲಾವಣ್ಯ, ಅದಕ್ಕೂ ಒಂದು ದಾರಿ ಇದೆ ಅಂತಾಳೆ. ಅಷ್ಟರಲ್ಲಿ ರಿಷಬ್ ಮತ್ತು ಅವನ ಅಕ್ಕ ಬರ್ತಾರೆ. ಆಗ ಇವನ್ ಯಾಕೆ ಬಂದಿದ್ದು ಅಂತಾನೆ ಅಗಸ್ತ್ಯ. ಆಗ ರಿಷಬ್ ಅಕ್ಕ, ನೀನು ರಿಷಬ್ ಫ್ರೆಂಡ್ಸ್ಗೆ ಹೊಡೆದಿದ್ದಕ್ಕೆ ಅಲ್ವಾ ಕೇಸ್ ಹಾಕಿದ್ದು, ಅದನ್ನು ವಾಪಸ್ ತಗೊಂಡಿದ್ದೀವಿ ಅಂತಾಳೆ. ಅಲ್ಲಿಂದ ಹೊರಡ್ತಾರೆ. ನಂತರ ಲಾವಣ್ಯ, ಚಿಕ್ಕ ವಯಸ್ಸಿನಿಂದ ನಿನ್ನ ಕನಸು, ಅದನ್ನು ನನಸು ಮಾಡಿಕೊ ಅಂತಾಳೆ. ಅದಕ್ಕೆ ಅಗಸ್ತ್ಯನು ಕೂಡ ಸರಿ ಅಂತ ಒಪ್ಪಿಕೊಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ವಂದನೆಗಳು ಸ್ನೇಹಿತರೆ.